ಉಳ್ಳಾಲವನ್ನ ಪಾಕಿಸ್ತಾನಕ್ಕೆ ಹೋಲಿಸಿ ಭಾಷಣ ಮಾಡಿ ನಗೆ ಪಾಟಲಿಗೀಡಾಗಿದ್ದ ಘಟನೆ ಸ್ವಲ್ಪ ಸಮಯದ ಹಿಂದೆ ನಡೆದಿತ್ತು. ಇದೀಗ ಇದೇ ಉಳ್ಳಾಲದಲ್ಲಿ ಭಾನುವಾರ ನಡೆದ ಸೌಹಾರ್ದ ಮದುವೆ ಉಳ್ಳಾಲದ ಮೂಲಕ ಮತ್ತೊಮ್ಮೆ ಸಾಮರಸ್ಯದ ಸಂದೇಶ ರವಾನಿಸಿದೆ. ಉಳ್ಳಾಲವನ್ನ ಪಾಕಿಸ್ತಾನಕ್ಕೆ ಹೋಲಿಸಿ ಭಾಷಣ ಮಾಡಿ ನಗೆಪಾಟಲಿಗೀಡಾಗಿದ್ದ ಘಟನೆ ಸ್ವಲ್ಪ ಸಮಯದ ಹಿಂದೆ ನಡೆದಿತ್ತು. ಇದೀಗ ಇದೇ ಉಳ್ಳಾಲದಲ್ಲಿ ಭಾನುವಾರ ನಡೆದ ಸೌಹಾರ್ದ ಮದುವೆ ಉಳ್ಳಾಲದ ಮೂಲಕ ಮತ್ತೊಮ್ಮೆ ಸಾಮರಸ್ಯದ ಸಂದೇಶ ರವಾನಿಸಿದೆ. ದಿವಂಗತ ಕೇಶವ್ ಕರ್ಕೇರ ಅವರ ಪತ್ನಿ ಗೀತಾ ಅವರು ತನ್ನ ಮಗಳು ಕವನ ಅವರೊಂದಿಗೆ ಉಳ್ಳಾಲದ ಮಂಚಿಲದ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸುತ್ತಿದ್ರು. ಈ ಮೊದಲು ಈ ಕುಟುಂಬ ಮಂಗಳೂರಿನ ಶಕ್ತಿನಗರದಲ್ಲಿ ವಾಸವಿದ್ರು. ಕೇಶವ್ ಕರ್ಕೇರ್ ಅವರ ನಿಧನದ ಬಳಿಕ ಕಳೆದ 6 ತಿಂಗಳಿಂದ ಉಳ್ಳಾಲದ ಮಂಚಿಲದಲ್ಲಿ ತಾಯಿ ಮಗಳು ವಾಸವಾಗಿದ್ರು. ಈ ನಡುವೆ ಅವಿವಾಹಿತೆ ಕವನಳಿಗೆ ಮದುವೆ ಸಂಬಂಧ ಕೂಡಿ ಬಂದಿತ್ತು. ಜುಲೈ 11 ಮದುವೆಗೆ ದಿನ ನಿಗದಿಯಾಗಿತ್ತು. ಆದರೆ ಇವರಲ್ಲಿ ಆರ್ಥಿಕ ಸಂಪನ್ಮೂಲ ಏನೂ ಇಲ್ಲದ ಕಾರಣ ಅಕ್ಷರಶಃ ಮದುವೆ ನಿಲ್ಲುವ ಹಂತಕ್ಕೆ ತಲುಪಿತು. ಈ ವಿಷಯವನ್ನರಿತ ಕವನಾಳ ಚಿಕ್ಕಪ್ಪ ಸುರೇಶ್ ಅವರು ತನ್ನ ಆತ್ಮೀಯ ಮಿತ್ರ ಎಂಕೆ ರಜಾಕ್ ಎಂಬವರೊಂದಿಗೆ ನೋವು ಹಂಚಿಕೊಂಡಿದ್ರು. ಆನಂತರ ನಡೆದಿದ್ದೇ ಬೇರೆ. ಕವನಾಳ ಬಾಳಿಗೆ ಎಂಕೆ ಮ್ಯಾರೇಜ್ ಫಂಡ್ ಮೂಲಕ ಅಭಯ ಹಸ್ತ ನೀಡುವ ಮೂಲಕ ಮದುವೆ ಸುಸೂತ್ರವಾಗಿ ನಡೆಯಿತು. ಆರಂಭದಲ್ಲಿ ಎಂಕೆ ರಜಾಕ್ ಮತ್ತು ಎಂಕೆ ರಿಯಾಜ್ ಹನೀಫ್ ಅವರು ಗೀತಾ ಅವರ ಮನೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿದುಕೊಳ್ಳುತ್ತಾರೆ. ಕುಟುಂಬ ತೀರಾ ಕಷ್ಟದಲ್ಲಿ ಇರುವುದು ಅರಿವಾಗ್ತದೆ. ಕೂಡಲೇ ಮನೆಗೆ ಗ್ಯಾಸ್ ರೇಷನ್ ವ್ಯವಸ್ಥೆ ಮಾಡುತ್ತಾರೆ. ನಂತರ ಮದುವೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಇವರು ಎಂಕೆ ಮ್ಯಾರೇಜ್ ಫಂಡ್ ಗ್ರೂಪಿನ ಅಧ್ಯಕ್ಷರಾದ ಎಚ್ ಅಬ್ದುಲ್ ರೆಹಮಾನ್ ಹಾಗೂ ಎಂಕೆ ಹಂಸಾ ಅವರೊಂದಿಗೆ ಚರ್ಚಿಸಿ ಮದುವೆ ನೆರವು ನೀಡಲು ಮುಂದಾಗ್ತಾರೆ. ಎಂಕೆ ಗ್ರೂಪ್ ಮ್ಯಾರೇಜ್ ಫಂಡ್ನಿಂದ ಮದುವೆ ಸಹಾಯ ಹಸ್ತ ಚಾಚುತ್ತಾರೆ. ಮದುಮಗಳಿಗೆ ಬೇಕಾದ ಚಿನ್ನಾಭರಣವನ್ನ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಸ್ಥಳೀಯ ಶಾಸಕರಾದ ಯುಟಿ ಖಾದರ್ ಅವರಿಗೂ ವಿಷಯ ತಿಳಿದಾಗ ಅವರು ಕೂಡ ಈ ಕುಟುಂಬಕ್ಕೆ ದೊಡ್ಡ ಮೊತ್ತದ ಧನ ಸಹಾಯ ಮಾಡಿ ಶುಭ ಹಾರೈಸಿದ್ರು. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಮಂಚಿಲ ಅಲೆಕೆಲ ಪ್ರದೇಶದಲ್ಲಿ ಕವನ ಎಂಬ ಸಹೋದರಿ, ಬಹುಶಃ ಅವರಿಗೆ ಅವರ ತಂದೆ ಇಲ್ಲ, ತಾಯಿ ಮಾತ್ರ ಇರುವುದು, ಯಾವುದೇ ದುಡಿಮೆ ಇಲ್ಲ. ಅವರ ಮಾವರೊಂದಿಗೆ ಬಹುಶಃ ಇವತ್ತು ಜೀವಿಸ್ತಾ ಇದ್ರು. ಅವರು ಕೂಡ ಅತ್ಯಂತ ಕಡು ಬಡವರು. ಬಹುಶಃ ಆ ಸಹೋದರಿಗೆ ಮದುವೆ ಒಂದು ನಿಶ್ಚಯವಾಗಿ ಮತ್ತು ದಿನ ಗುರುತುಪಡಿಸಿಕೊಂಡಿದ್ರು ಕೂಡ ಮದುವೆ ಮಾಡಲಿಕ್ಕೆ ಭಾಳ ಕಷ್ಟದ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಆ ಪ್ರದೇಶದ ನಮ್ಮ ಸಾಮಾಜಿಕ ಚಿಂತನದ ಎಂಕೆ ಫ್ಯಾಮಿಲಿ ಅವರು ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಅಲ್ಲಿ ಬಹುಶಃ ಮನೆಯಲ್ಲಿ ಅಡುಗೆ ಮಾಡಲು ಕೂಡ ಗ್ಯಾಸ್ ಇಲ್ಲದೆ ಹೊರಗೆ ಕಟ್ಟಿಗೆ ತೆಗೆದು ಅವರು ಬಹುಶಃ ಬೆಂಕಿಯಿಂದ ಟೀ ಮಾಡೋ ಸಂದರ್ಭ ನೋಡಿಕೊಂಡು ಬಹುಶಃ ಒಂದು ಕರುಣೆ ಮತ್ತು ಮಾನವೀಯತೆಯಿಂದ ಮುಂದೆ ನಿಂತು ಎಲ್ಲರ ಸಹಕಾರ ಪಡೆದುಕೊಂಡು ಇವತ್ತು ಎಂಕೆ ಫ್ಯಾಮಿಲಿ ಟ್ರಸ್ಟ್ನವರು ಕವನ ಸೋದರ ಕುಟುಂಬಸ್ಥರು ಸೇರಿಕೊಂಡು ಇವತ್ತು ಆ ಸೋದರ ಮದುವೆ ಮಾಡ್ತಿರೋದು ಅತ್ಯಂತ ಸಂತೋಷ. ಬಹುಶಃ ಇವತ್ತು ಮದುವೆ ಆಗುವಂಥ ಮಧು ಮತ್ತು ವರರಿಗೆ ಆ ದೇವರು ವಿಶೇಷವಾದ ಆಶೀರ್ವಾದ ಮಾಡಿ ಭವಿಷ್ಯ ದಿನಗಳಲ್ಲಿ ಅತ್ಯಂತ ಸಂತೋಷದ ಒಂದು ಕುಟುಂಬ ಆಗಿ ಸಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಶುಭಾರಿಸ್ತೇವೆ. ಇನ್ನಿತರ ದಾನಿಗಳು ತಮ್ಮ ಉದಾರತೆಯನ್ನ ತೋರಿದ್ರು. ಒಂದು ಹಿಂದೂ ಧರ್ಮಕ್ಕೆ ಸೇರಿದಂಥ ಒಂದು ಬಡ ಕುಟುಂಬದ ಒಂದು ಮದುವೆ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದೇವೆ. ಅದರಲ್ಲಿ ಕೂಡ ಈ ಒಂದು ಹಿಂದೂ ಧರ್ಮಕ್ಕೆ ಸೇರಿದಂಥ ಒಂದು ಕವನ ಹೇಳುವಂಥ ಒಂದು ಹೆಸರಿನ ಒಂದು ಹೆಣ್ಣು ಮಗಳ ಭಾಳ ಕಷ್ಟದ ಒಂದು ಜೀವಿ, ಕಷ್ಟದ ಒಂದು ಕುಟುಂಬವಾಗಿರುವುದರಿಂದ ಆ ಒಂದು ಪರಿಸ್ಥಿತಿಯಲ್ಲಿ ಅವರ ಒಂದು ಸ್ಥಿತಿ ನೋಡುವಾಗ ನಿಜಕ್ಕೂ ನಮ್ಮ ಕುಟುಂಬಸ್ಥರೊಂದಿಗೆ ಎಲ್ಲರ ಕಣ್ಣಲ್ಲಿ ನೀರು ಬರುವಂಥ ಸ್ಥಿತಿ ಬಂತು. ನಾವು ಅಲ್ಲಿ ನೋಡುವಾಗ ಅವರ ಮನೆಯಲ್ಲಿ ಊಟಕ್ಕೂ ₹1 ಇಲ್ಲ, ಮದುವೆಗೆ ದಿನ ಹತ್ತಿದೆ, ಆದರೂ ಕೂಡ ಮನೆಯಲ್ಲಿ ಗ್ಯಾಸ್ ಕೂಡ ಒತ್ತಲು ಯಾವುದೋ ಒಂದು ಏನು ಕೂಡ ಅವರ ಕೈಯಲ್ಲಿ ಇಲ್ಲದ ಕಾರಣ ನಾವೆಲ್ಲರೂ MBM ಮ್ಯಾರೇಜ್ ತಂಡದ ಸರ್ವ ಸದಸ್ಯರು ಸೇರಿಕೊಂಡು ನಿಮಗೆ ಏನು ಬೇಕಂತ ಕೇಳಿದಾಗ ಅವರು ನಮಗೆ ಎಲ್ಲ ವಿವರವನ್ನು ಅವರು ತಿಳಿಸಿದರು. ಆ ನಂತರ ತಿಳಿಸಿದ ಕಾರಣ ಈಗ ನಮ್ಮ ಮನೆಯಲ್ಲಿ ಕಷ್ಟ ಇದೆ, ಮದುವೆಗೆ 10 ದಿನ ಇದೆ, ನಮ್ಮ ಕೈಯಲ್ಲಿ ₹1 ಪೈಸೆ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ MBM ಮ್ಯಾರೇಜ್ ತಂಡ ಅಲ್ಲಿ ಹೋಗಿ ಅವರ ಹತ್ರ ವಿಚಾರಣೆಯನ್ನು ಮಾಡಿ ಏನೆಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಈ ದಿನ ಆ ಮಗುವಿಗೆ ಆ ಹೆಣ್ಣು ಮಗಳಿಗೆ ಮದುವೆ ಮಾಡುವಂಥ ಎಲ್ಲ ಎದೆ ಕೊಟ್ಟು ನಮ್ಮ ಸಮಸ್ತ ಎಲ್ಲರೂ ಸೇರಿಕೊಂಡು ಈ ಮದುವೆಗೆ ನಾವು ಮುಂದೆ ಆಗಿದ್ದೇವೆ.
ಶನಿವಾರ ಕವನಾಳ ಮೆಹಂದಿ ಕಾರ್ಯಕ್ರಮವು ಎಂಕೆ ಹಂಸ ಅವರ ಮನೆಯಲ್ಲಿ ಸಡಗರದಿಂದ ನಡೆಯಿತು. ಹಿಂದೂ ಮುಸ್ಲಿಂ ಕುಟುಂಬಗಳು ಜೊತೆಯಾಗಿ ನಿಂತು ಮೆಹಂದಿ ಶಾಸ್ತ್ರವನ್ನ ನೆರವೇರಿಸಿದ್ರು. ಕವನಾಳ ವಿವಾಹವು ಭಾನುವಾರ ಕೇರಳದ ಯುವಕ ರಂಜಿತ್ ಅವರ ಜೊತೆಗೆ ತಲಪಾಡಿಯ ದೇವಿನಗರದಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕುಟುಂಬಿಕರ ಸಮ್ಮುಖದಲ್ಲಿ ನಡೆಯಿತು. ಮದುವೆ ಸಮಾರಂಭದಲ್ಲಿ ಕೂಡ ಎಂಕೆ ಕುಟುಂಬದ ರಿಯಾಜ್, ಮುಬಾರಿಶ್, ರಜಾಕ್, ಹನೀಫ್ ಜಿದ್ದಾ ಹಾಗೂ ಯುಎಚ್ ಅಬ್ದುಲ್ ರೆಹಮಾನ್ ಪಾಲ್ಗೊಂಡು ನವದಂಪತಿಗಳಿಗೆ ಶುಭ ಹಾರೈಸಿದ್ರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಉಳ್ಳಾಲ.